ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಎಳ್ಳಿನ ಚುಕ್ಕಿಯನ್ನು ಮಾಡ್ತೇನೆ, ಬನ್ನಿ ನೋಡುವ. ಸಣ್ಣ ಉರಿಯಲ್ಲಿ ಹೀಗೆ ನಿಧಾನಕ್ಕೆ ಹುರಿಬೇಕು, ಜಾಸ್ತಿ ಉರಿ ಇಡಬಾರ್ದು, ಮೆಲ್ಲ. ಈಗ 1 ಸ್ಪೂನ್ ತುಪ್ಪ ಹಾಕೊಳ್ತಿದ್ದೇನೆ. ಒಂದು ಕಪ್ಪು ಎಳ್ಳಿಗೆ 1 ಕಪ್ಪು ಬೆಲ್ಲ ಹಾಕ್ಕೊಳ್ಬೇಕು. ನೋಡಿ, ಈಗ ಇದಕ್ಕೆ ಹಾಕೊಂಡಾಗ ನಾವು ಅದು ಹೀಗೆ ಟಕ್ ಅಂತ ಮುರಿಬೇಕು. ಈಗ ಇದು ಮುರಿದಿದೆ ನೋಡಿ, ಟಕ್ ಅಂತ ಆಗಿದೆ. ಇದು ಸ್ವಲ್ಪ ದೊಡ್ಡದಿದ್ದದಕ್ಕೆ ಟಕ್ಕ ಕೇಳಿದ್ರೆ ಶಬ್ದ, ಇಲ್ಲಾದ್ರೆ ಟಕ್ ಅಂತ ಕೇಳ್ತದೆ. ಇಷ್ಟು ಬಂದರೆ ಸಾಕು. ಈಗ ನಾವು ಇದನ್ನು ಹಾಕೊಳ್ಳೋಣ. ಇದು ಹಾಕೋ ಮೊದಲು ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತೇನೆ. ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ತೆಗೆದಿದ್ದಕ್ಕೆ ಹಾಕ್ತೇನೆ. ಸ್ವಲ್ಪ ತುಪ್ಪನ ಹೀಗೆ ಪ್ಲೇಟಿಗೆ ಸವರಿಕೊಳ್ಬೇಕು. ನಾನು ಕೌಚಿ ಹಾಕ್ಕೊಂಡಿದ್ದೇನೆ, ಕಟ್ ಮಾಡಲಿಕ್ಕೆ ಸುಲಭ ಆಗಲಿ ಅಂತ. ಬಿಸಿ ಇರುವಾಗಲೇ ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಒತ್ತುಕೊಳ್ಬೇಕು. ಹೀಗೆ ಇನ್ನೊಂದು 20 ನಿಮಿಷ ಹೀಗೆ ಬಿಡಬೇಕು. ಮತ್ತು ಚಾಕಿಂದ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಂಡ್ರಾಯ್ತು. ಇದಕ್ಕೆ ನಾವು ಗೆರೆ ಹಾಕ್ಕೊಳ್ಬೇಕು, ಅಂದರೆ ಚಡಿ. ಅದು ಮತ್ತೆ ತಣ್ಣಗಾದರೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಮತ್ತೆ ಸ್ವಲ್ಪ ತಣ್ಣಗಾದರೆ ನಮಗೆ ಕಟ್ ಮಾಡಿ ತೆಗೆಯುವಾಗ ಹೀಗೆ ಹಾಕೊಂಡಾಗೆ ಕರೆಕ್ಟ್ ಬರ್ತದೆ. ನೋಡಿ, ಈಗ ಪೀಸ್ ಬರ್ತದೆ ಕರೆಕ್ಟ್. ನೋಡಿ, ಚಡಿ ಹಾಕೊಂಡಾಗೆ. ನೋಡಿ, ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ ನಾಳೆ. ಬಾಯ್.